ಕಸ್ತೂರಬಾ ವೈದ್ಯಕೀಯ ಕಾಲೇಜ್ದ ಇಎನ್ಟಿ ತರೆಬೊಕ್ಕ ಕೇಕಲು ಶಸ್ತ್ರಚಿಕಿತ್ಸಾ ವಿಭಾಗವ ತಿರ್ದು IAOHNS 2024 ಕುಡ್ಲ ಇಂಡಿಯನ್ ಅಕಾಡೆಮಿ ಆಫ್ ಓಟರೈನಾಲರಿಂಗಾಲಜಿ ತರೆಬೊಕ್ಕ ಕೇಕಲು ಶಸ್ತ್ರಚಿಕಿತ್ಸೆದ 10ನೇ ರಾಷ್ಟ್ರೀಯ ಸಮ್ಮೇಳನ ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಗಸ್ಟ್ 8 ತಾರೀಖಿರ್ದು 11 ತಾರೀಖು ಮುಟ್ಟ ನಡಪೆರ ಉಂಡು ಪಡೆದು KMC ENT ವಿಭಾಗ ಪ್ರಾಧ್ಯಾಪಕರು ಮುಖ್ಯಸ್ಥರು ಡಾಕ್ಟರ್ ದೇವಿ ಪ್ರಸಾದ್ ಡಿ ತೆರಿಪಾದಿರು. ಕಸ್ತೂರಬಾ ವೈದ್ಯಕೀಯ ಕಾಲೇಜ್ದ ಇಎನ್ಟಿ ತರೆಬೊಕ್ಕ ಕೇಕಲ್ ಶಸ್ತ್ರಚಿಕಿತ್ಸಾ ವಿಭಾಗದ ವತಿರ್ದು IAOHNS 2024 ಕುಡ್ಲ ಇಂಡಿಯನ್ ಅಕಾಡೆಮಿ ಆಫ್ ಓಟರೈನಾಲರಿಂಗಾಲಜಿ ತರೆಬೊಕ್ಕ ಕೇಕಲ್ ಶಸ್ತ್ರಚಿಕಿತ್ಸೆದ 10ನೇ ರಾಷ್ಟ್ರೀಯ ಸಮ್ಮೇಳನ ಕುಡ್ಲದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ಡ್ ಆಗಸ್ಟ್ 8 ತಾರೀಖಿರ್ದು 11 ತಾರೀಖು ಮುಟ್ಟ ನಡಪೆರ ಉಂಡು ಪಡೆದು ಸುದ್ದಿಗೋಷ್ಠಿ ತೆರಿಪಾಯಿನ ಕುಡ್ಲ KMC ENT ವಿಭಾಗದ ಪ್ರಾಧ್ಯಾಪಕರು ಮುಖ್ಯಸ್ಥರು ಡಾಕ್ಟರ್ ದೇವಿ ಪ್ರಸಾದ್ ಡಿ ಓಟರೈನಾಲರಿಂಗಾಲಜಿ ಟುವರ್ಡ್ಸ್ ಅಕಾಡೆಮಿ ರಿಸರ್ಚ್ ಎಕ್ಸಲೆನ್ಸ್ 2024 ವಿಷಯ ನಡಪುನ ಸಮ್ಮೇಳನರು ದೇಶ ವಿದೇಶದ 400 ಹೆಚ್ಚ ಪ್ರತಿನಿಧಿಗಳು ಪಾಲ್ಪಡೆಯರ ಉಲ್ಲೇಖ ಪಡೆದ ವಿವರ ಕೊರಿಯರು. ENT ಡಿಪಾರ್ಟ್ಮೆಂಟ್ ನಡೆಸುತ್ತಿರುವಂತಹ ಕಾನ್ಫರೆನ್ಸ್ ಆಗಿರುತ್ತದೆ. ಇದು 10ನೇ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ IAOHNS ಅಂದರೆ ಇಂಡಿಯನ್ ಅಕಾಡೆಮಿ ಆಫ್ ಓಟೋಲಾರಿಂಗಾಲಜಿ ಹೆಡ್ ಅಂಡ್ ನೆಕ್ ಸರ್ಜರಿ ಎಂಬ ಸಂಸ್ಥೆಯ ಕಾನ್ಫರೆನ್ಸ್. ಇದು ನಾಡಿದ್ದು ಆಗಸ್ಟ್ 8ನೇ ತಾರೀಕಿಂದ 11ನೇ ತಾರೀಕಿನವರೆಗೆ ನಮ್ಮ ಪ್ರಸಿದ್ಧ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿಕ್ಕಿದೆ. IAOHNS ಸಂಸ್ಥೆಯು 2014ರಲ್ಲಿ ಸ್ಥಾಪನೆ ಆಗಿರುವುದು. ಚೆನ್ನೈಯ ಪ್ರಸಿದ್ಧ ENT ತಜ್ಞರಾದ ಡಾಕ್ಟರ್ ಮೋಹನ್ ಕಾಮೇಶ್ವರನ್ ಅವರು ಇದರ ಸಂಸ್ಥಾಪಕರು ಅಧ್ಯಕ್ಷರಾಗಿರ್ತಾರೆ. ಅವರ ಮನ್ನಣೆಯಲ್ಲಿ ನಡೀತಾ ಇರುವ ಈ ಸಂಸ್ಥೆಯು ಅವರ ಸಮರ್ಥ ನಾಯಕತ್ವದಲ್ಲಿ ರಾಷ್ಟ್ರೀಯ ಸಂಘವಾದರೂ ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಹೆಚ್ಚಿನ ಎತ್ತರ ಮತ್ತು ಮನ್ನಣೆಯನ್ನು ಪಡೆಯುತ್ತಾ ಇದೆ. ಈ ಕಾನ್ಫರೆನ್ಸ್ನ ಥೀಮ್ ಓಟೋಲಾರಿಂಗಾಲಜಿ ಟುವರ್ಡ್ಸ್ ಅಕಾಡೆಮಿಕ್ ಆ್ಯಂಡ್ ರಿಸರ್ಚ್ ಎಕ್ಸಲೆನ್ಸ್ ಎನ್ನುವುದು ನಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಶೋಧನೆಯ ನಾವೀನ್ಯತೆ ಮತ್ತು ಇದರ ಬಗ್ಗೆ ವಿಶೇಷ ಮನ್ನಣೆಯನ್ನು ಕೊಡ್ತಾ ಇದೆ. ಈ ಥೀಮ್ ನಮ್ಮ ಮಾಹೆಯ ಥೀಮ್ ಆದಂತಹ ಸಂಶೋಧನೆಯ ಉತ್ಕೃಷ್ಟತೆಯ ವರ್ಷ 2024ರೊಂದಿಗೆ ಜೋಡಿಸಲಾಗಿದೆ. ಇದರಲ್ಲಿ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ MD ವೆಂಕಟೇಶ್ ನಮ್ಮ ಉಪಕುಲಪತಿ ಮಾಹೆ ಸ್ವತಃ ENT ಸರ್ಜನ್ ಆಗಿರುವಂಥ ಇವರು ಈ ಸಮ್ಮೇಳನದ ಸಂಘಟನಾ ಅಧ್ಯಕ್ಷರಾಗಿರ್ತಾರೆ. ಇವರ ಮಾರ್ಗದರ್ಶನದಲ್ಲಿ ನಾನು ಅಂದರೆ ಡಾಕ್ಟರ್ ದೇವಿ ಪ್ರಸಾದ್ ಸಂಘಟನಾ ಕಾರ್ಯದರ್ಶಿಯಾಗಿ ತನ್ನ ತಂಡದ ಜೊತೆ ಈ ಸಮ್ಮೇಳನ ನಡೆಸಿಕೊಡ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಡೀನ್ ಆದಂಥ ಡಾಕ್ಟರ್ ಉನ್ನಿಕೃಷ್ಣನ್ ಸರ್ ಅವರು ನಮ್ಮ ಮೇನ್ ಮಾರ್ಗದರ್ಶಕರಾಗಿರ್ತಾರೆ. ಈ ವರ್ಷ ವಿಶೇಷ ಏನಂದರೆ ಇದು ನಮ್ಮ KMC ಕಾಲೇಜಿನ ಪ್ಲಾಟಿನಮ್ ಜುಬ್ಲಿ ಕೂಡ ಆಗಿರ್ತದೆ. ಹಾಗಾಗಿ ಈ ವರ್ಷ ರಾಷ್ಟ್ರೀಯ ಸಮ್ಮೇಳನ ನಡೆಸುವುದು ನಾವು ಹೇಳುವಂತೆ ಒಂದು ಐಸಿಂಗ್ ಆನ್ ದ ಕೇಕ್ ಅಂತ ಕೂಡ ನಾವು ಕರಿಬೋದು. ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಪ್ರೋ ಚಾನ್ಸಲರ್ ಆದಂಥ ಡಾಕ್ಟರ್ HS ಬಲ್ಲಾಳ್ ಅವರು 9ನೇ ತಾರೀಕು ಸಂಜೆ 7 ಗಂಟೆಗೆ ಮಂಗಳೂರಿನ TMA ಪೈ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯುವಂಥ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ. ಈ ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಬಂದು 150ಕ್ಕೂ ಹೆಚ್ಚಿನ ಪ್ರಮುಖ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅತಿಥಿ ಭಾಷಣಕಾರರು ಕೂಡ ಇದರಲ್ಲಿ ತಮ್ಮ ಪ್ರಸ್ತುತಿಯನ್ನು ಕೊಡಿಸಲಿದ್ದಾರೆ. ಬೇರೆ ಬೇರೆ ಉಪವಿಶೇಷಗಳಾದಂಥ ನ್ಯೂರೋಟಾಲಜಿ, ಫೇಶಿಯಲ್ ಪ್ಲಾಸ್ಟಿಕ್ ಸರ್ಜರಿ ಮೇಲೆ ಕೂಡ ಇದರಲ್ಲಿ ಬೇರೆ ಬೇರೆ ಅಂತ ಉಲ್ಲೇಖಗಳು ಇರುತ್ತವೆ. ಸಂಘಟನಾ ಸಮಿತಿದ ಡಾಕ್ಟರ್ ಮನಿಷಾ, ಮಾಧ್ಯಮ ಸಮಿತಿದ ಮುಖ್ಯಸ್ಥರು ಡಾಕ್ಟರ್ ಕಿರಣ ಸುದ್ದಿಗೋಷ್ಠಿ ಒಡಿಗೇತರು. Head and neck surgery at KMC College, Mangalore is organizing the IAOHNS 2024. That is the 10th National Conference of the Indian Academy of Otorhinolaryngology Head and Neck Surgery from the 8th of August 2024 to 11th of August 2024, and this will be held at Dr. TMA Pai International Convention Center, Mangalore. IAOHNS, as we call it, it is Indian Academy of Otorhinolaryngology Head and Neck Surgery. It is a non-profit organization founded in 2014.